ಮಾರ್ತಾಂಡಧ್ವಜ ಮಹಾರಾಜನೆಂದುಕೊಳ್ಳುವ ನಾನೇ ಸರಿ ಹೊರಟು ಬಂದ ಅದೇ ಕವಿತೆ ರಾಜ ವಾಸುದೇವಾಯ. ಕತ್ತಲೆಯಿಂದ ಬೆಳಕಿನೆಡೆಗೆ, ಅಸತ್ಯದಿಂದ ಸತ್ಯದೆಡೆಗೆ, ಮೃತ್ಯುತ್ವದಿಂದ ಅಮೃತತ್ವದೆಡೆಗೆ ಜೀವನಾದವನ ಜೀವನವನ್ನು ಕೊಂಡೊಯ್ಯಬಲ್ಲ ಏಕೈಕ ಮಂತ್ರ ಅದುವೇ ದ್ವಾದಶೋಕ್ಷರಿ ಮಂತ್ರ. ಸಾಕೇತದ ಪುಣ್ಯ ನೆಲದಲ್ಲಿ ಅನುನಿತ್ಯವೂ ಪ್ರತಿಯೊಬ್ಬನ ಬಾಯಿಯಿಂದಲೂ ಅನುರಣಿತಗೊಳ್ಳುವ ಮಂತ್ರ. ಈ ನೆಲದಲ್ಲಿ ಯಾಕೆ ಆ ಮಂತ್ರ ಅಂತ ಕೇಳಿದರೆ, ಇದು ಸೂರ್ಯವಂಶ, ಇದು ಸಾಕೇತ ಸಾಮ್ರಾಜ್ಯ. ರಂಗನಾಥ ಸ್ವಾಮಿಯನ್ನು ಕುಲದೇವನೆಂದು ಆರಾಧಿಸುವ ಪ್ರತಿಯೊಬ್ಬನೂ ಇಲ್ಲಿ ಇರುವವ. ಹಾಗಾಗಿ ಈ ಮಂತ್ರವನ್ನೇ ಹೇಳ್ತಾ ಇದ್ದಾರೆ. ಎಲ್ಲಿ ಮಂತ್ರ ಸ್ಫುರಣೆಗೊಳ್ಳುತ್ತದೆಯೋ, ಎಲ್ಲಿ ಮಂತ್ರದ ಸಾಮರ್ಥ್ಯ ವ್ಯಾಪ್ತವಾಗುತ್ತದೆಯೋ, ಆ ಸಾಮ್ರಾಜ್ಯ ಧರ್ಮ ಸಾಮ್ರಾಜ್ಯವಾಗುತ್ತದೆ, ಧಾರ್ಮಿಕತೆಯ ನೆಲೆವೀಡಾಗುತ್ತದೆ ಎನ್ನುವ ಸತ್ಯಾಂಶವನ್ನು ಸುಸಂಸ್ಕೃತವಾದ ಸಾಮ್ರಾಜ್ಯವನ್ನು ಕಟ್ಟಿ ಬೆಳೆಸಿದ ನಮ್ಮ ಪೂರ್ವಜರೆಲ್ಲ ಒಪ್ಪಿಕೊಂಡವರು. ಈ ನಿಟ್ಟಿನಿಂದ ನನಗೂ ಹೆಮ್ಮೆ ಉಂಟು. ರಾಜ, ಮಂತ್ರಿ, ಕೋಶ, ಬಲ, ಗೆಳೆಯ, ಸಂಪತ್ತು ಇತ್ಯಾದಿ ಅಷ್ಟಾಂಗಗಳಿಂದ ಸಮೃದ್ಧವಾದ ಸಾಮ್ರಾಜ್ಯವನ್ನು ಕಟ್ಟಿ ಬೆಳೆಸಿದ್ದೇನೆ ಎನ್ನುವ ತೃಪ್ತಿ ನನಗುಂಟು. ಇದು ಪೂರ್ವಿಕರ ಕೊಡುಗೆ ಎನ್ನುವುದನ್ನು ಮರೆಯುವುದಕ್ಕೆ ಸಾಧ್ಯ ಇಲ್ಲ. ಪದವಿ ಪೂರ್ವ ಪುಣ್ಯಾನಾಂ ಅಂತ ಆಡಿದ್ರು. ಪದವಿ ಎನ್ನುವುದು ಒಬ್ಬನಿಗೆ ಸಿಗುತ್ತದೆ ಅಂತಾದರೆ ಅದು ಪೂರ್ವದಲ್ಲಿ ಆರ್ಜಿಸಿದ ಪುಣ್ಯದ ಫಲ. ಉತ್ತಮ ವಂಶದಲ್ಲಿ ಹುಟ್ಟಿದ್ದೇನೆ, ಉತ್ತಮೋತ್ತಮರ ಸಾಂಗತ್ಯವನ್ನು ಹೊಂದಿದ್ದೇನೆ, ಆ ಮುಖಾಂತರವಾಗಿ ಸಮೃದ್ಧವಾದ ಸಾಮ್ರಾಜ್ಯ ಕಟ್ಟಿದ್ದೇನೆ. ಪೃಥ್ವಿ ನನ್ನ ಆಳ್ವಿಕೆಯಲ್ಲಿ ಸುಜನೆಯಾಗಿ ಸುಬಲೆಯಾಗಿ ಸಸ್ಯ ಶ್ಯಾಮಲೆಯಾಗಿ ಕಂಗೊಳಿಸುತ್ತಾ ಇದ್ದಾಳೆ. ಧೀಮಂತ ಶ್ರೀಮಂತರಿಂದೊಪ್ಪಿದಂತಹ ಸಮೃದ್ಧ ನಾಡಿನ ಸಮೃದ್ಧ ಸಿಂಹಾಸನವನ್ನು ಏರಿದ ಪರ್ವಕಾಲ. ಮಾರ್ತಾಂಡ ಧ್ವಜನಿಗೆ ಜಯವಾಗಲಿ, ಮಾರ್ತಾಂಡ ಧ್ವಜನಿಗೆ ಶುಭವಾಗಲಿ ಎನ್ನುವ ಉದ್ಘೋಷದ ಮಧ್ಯೆ ಯಾರಂತೆ ಎಂತೇಳಿ ನೋಡಿದ್ರೆ ಆಶ್ಚರ್ಯ. ಒಬ್ಬರಲ್ಲ ಇಬ್ಬರಲ್ಲ, ಬಹುಮಂದಿ ಹಿಂದಿನಿಂದಲೂ ಇದ್ದಾರೆ, ಮುಂದಿನಿಂದಲೂ ಇದ್ದಾರೆ. ನಾವೇ ಹೇಳಿದ್ದು ಎಲ್ಲರೂ ಬಂದ್ರೆ ಕಷ್ಟ ಆಗ್ತದೆ ಅಂತ. ಸತ್ಯ. ಅರಸನಲ್ಲಿ ಮಾತಾಡಬೇಕಾದವರು ಮಾತಾಡಿದ್ರೆ ಸಾಕು, ಮುಂದಿನ ಪರಿಹಾರದ ಬಗ್ಗೆ ನಾವು ತಿಳಿಸ್ತೇವೆ ಅಂತ ಹೇಳಿದ್ದೀರಿ. ಇಲ್ಲಿಗೆ ಎಲ್ಲ ಬಂದು ಹಾಳು ಮಾಡಿದ್ದಾರೆ. ಎಲ್ಲರೂ ಬಂದ್ರೆ ಪರಿಹಾರ ನಮಗೆ ಸಿಕ್ಕಿದ್ರೆ ಸಾಕು. ಎಂತದ್ದು ಪರಿಹಾರ ನಮಗೆ ಸಿಕ್ಕಿದ್ರೆ? ಪರಿಹಾರ ಅಲ್ವೋ, ಪರಿಹಾರ ನಮಗೆ ಸಿಕ್ಕಿದ್ರೆ ನಮ್ಮ ಎಲ್ಲ. ನೀನು ಈ ಸಲ ಪರಿಹಾರ ತಕ್ಕೊಂಡು ಹೋಗುತ್ತಿ ಮಗ, ನೀನು ಮೇಲೆ ಪರಿಹಾರ ತಕ್ಕ
ಇಟ್ಟುಕೊಂಡು ಅದೇ ಒಬ್ಬನಿಗ ಎಲ್ರಿಗೂ ಅಲ್ವಾ? ಎಲ್ಲರಿಗೂ ಅಲ್ಲ, ಒಬ್ಬ ನನಗೆ ಪರಿಹಾರ ಕೊಡಬೇಕು ಅಂತಿದ್ರೆ ಅಂತಹ ಪಡೆಯಬಹುದಾದ ಪರಿಸ್ಥಿತಿ ಏನು ಬಂತು? ಸಮೂಸ ನಮ್ಮದು, ಪರಿಹಾರ ನಿಮ್ಮದು. ಎತ್ತದು ಅಲ್ಲಿ ಸಮಸ್ಯೆ ನಿಮ್ಮದು, ನಮ್ಮದು, ಪರಿಹಾರ ನನ್ನದ್ದು. ಇದು ಹೇಳಿದ ಹಾಗೆ ನೀವು ನಾವು ಹ, ಅವರ ಅಲ್ಲಿ ಮೇಲೆ ಎಲ್ಲಿ ಗಿರಿಜಾ ಯಾವ ಗಿರಿಜ? ಕಾಡಿನಲ್ಲಿ ಗಿರಿಜನ ಮಕ್ಕಳು. ಗಿರಿಜನಿಗೆ ಇಷ್ಟು ಮಂದಿ ಮಕ್ಕಳು, ಛೆ, ಬಹುಸಂಖ್ಯಾತರಿದ್ದೀರಿ. ಇಲ್ಲ ಅದಲ್ಲ, ಹ? ಆಗಿದ್ದಲ್ಲ. ಹ? ನಮ್ಮ ಕಾಡ ಬದಿಯಲ್ಲಿ ಇದ್ದವರನ್ನು ನೀವು ಹೇಳುದು ಗಿರಿಜನರು ಅದೇ ಅದೇ ಅದೇ. ಅಲ್ಲಿದ್ದವರು, ಹೌದು. ಕಾಡಿನಲ್ಲಿದ್ದವರು. ಹೌದು. ಕಾಡು ಬಿಟ್ಟಿದ್ದೀರಿ, ಹ. ನಾಡಿಗೆ ಬಂದಿದ್ದೀರಿ. ಹೌದು. ಏನು ಬಂದಿರಿ, ಏನಾಗಬೇಕು? ಪಡವಿಲ್ಲ ನುಡಿಯಲಾರಿತು ನುಡಿಯಲಾರಿತು ಆ, ಆ, ಪಡದಿರಲಿ ನುಡಿಯಲಾರಿತು ನುಡಿಯಲಾರಿತು ಒಡಲಾಳದಿಂದ ನುಡಿವೆ ಬಿಡದೆ ದೂರ ನೀಗಿತು ಒಡಲಾಳದಿಂದ ನುಡಿವೆ ಬಿಡದೆ ದೂರ ನೀಗಿತು ಅಡವಿಯೊಳಗೆ ಗುಡಿದವನೆದು ಪಡೆಯ ಕೂಡಿ ಬಾಡುತ್ತಲ್ಲೇ ತುಡಿದು ಬೆಳೆಯ ಬೆಳೆಯುತ್ತಿರಲು ಪಡೆದು ಎಲ್ಲ ಮಿಕಗಳುಂಡವು 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 ಕೊಡವಿಗೊಡೆಯ ನುಡಿಯ ಆಲಿದು ಆಲಿದು ಓ ದೇವರೇ, ಏನು ನಾವು ಕಾಡಿನಲ್ಲಿದ್ದವರು. ನಿಜ? ಕಾಡಿನಲ್ಲಿ ಹೀಗೆ ಪ್ರಾಣಿಗಳನ್ನೆಲ್ಲ ಬೇಟೆಯಾಡುತ್ತಾ ಹ? ಸದಾ ಮಾಂಸಾಹಾರವನ್ನೇ ಊಟ ಮಾಡ್ತಾ ಇದ್ದದ್ದು. ಹ, ಬೆಳೆಸುವುದು ಕೃಷಿಯಾದರೂ ಊಟ ಮಾಂಸ. ಹೌದು, ನೀವೇ ಹೇಳಿದ್ದವರಿದ್ದೀರಿ. ಹ, ಹೀಗೆ ಅದೇ. ಅರಣ್ಯ ಸಂಪತ್ತನ್ನೆಲ್ಲ ನಾಶ ಮಾಡಬೇಡಿ. ಹ, ಏನಾದ್ರೂ ನೀವು ದುಡಿದು ಉಣ್ಣಿ ಎನ್ನುವ ಕಾರಣಕ್ಕಾಗಿ ಹ. ಅಲ್ಲಿ ನಿಮ್ಮದಾದಂತ ಅರಣ್ಯ ಪ್ರದೇಶದಲ್ಲಿ ನಮಗೆ ಸ್ವಲ್ಪ ಜಾಗವನ್ನೆಲ್ಲ ಬಿಟ್ಟುಕೊಟ್ಟು ಹ, ಹೋಗಿ ಹ. ಆ ಪ್ರದೇಶದಲ್ಲಿ ಚಿಚ್ಚಿ ಮಾಡಿ ಕೃಷಿ ಮಾಡಿ. ಕೃಷಿ ಮಾಡಿ. ಹ, ಕೃಷಿತೋ ಜಾಸ್ತಿ ವರ್ಷ ಹೇಳ್ಬೇಕು ನೀನು. ಅಲ್ಲ, ನಿನ್ನ ಆರಂಭದನ್ನೇ ತಕ್ಕೊಳ್ಳುವ. ನೀವು ಎಂತದ್ದು ತಿನ್ನುವುದು? ಮಾಂಸಾಹಾರ. ಮಾಂಸಾಹಾರ. ನೀವು ಬೆಳೆಸುವುದು ಕೃಷಿ. ನೀವು ಉಳಿದವರಿಗೆ ಹೇಳಿ ನಮ್ಮದಕ್ಕೆ ಬೆಲೆ ಇಲ್ಲ, ನಮ್ಮದಕ್ಕೆ ಬೆಲೆ ಇಲ್ಲ ಅಂತ. ಮಾಡಿದ ನೀವೇ ತಿನ್ನುವುದಿಲ್ಲ, ಮತ್ತೆ ಬೆಲೆ ಬರುವುದು ಎಲ್ಲಿಂದ? ಆಗಲ್ಲ. ಆ, ಹೀಗೆ ಮಾಂಸಾಹಾರ ತಿಂದ್ರೆ ವನ್ಯ ಜೀವಿಗಳೆಲ್ಲ ಆ ನಾಶ ಆಗುತ್ತೆ. ತೊಂದರೆ ಕೊಡುವುದನ್ನೆಲ್ಲ ಬೇಟೆಯಾಡಿ ತಿನ್ನುತ್ತಾ ಇದ್ದೀವಿ. ಹೌದೌದು. ಇನ್ನು- ಹಾಗಂತ ಅದು ಸರಿಯಲ್ಲ. ಹಾ. ನೀವು ಬೆಳೆಯಿರಿ, ದುಡೀರಿ, ತಿನ್ನಿ. ಅದಕ್ಕೆ ಬೇಕಾದಂತ ಒಂದು ವ್ಯವಸ್ಥೆ ಪ್ರದೇಶ- ಮಾಡಿದ್ದೇನೆ. ವ್ಯವಸ್ಥೆಯನ್ನು ನಾನು ಮಾಡ್ತೀನಿ. ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಅದೇಂ ಜಪತೋ ನಾಸ್ತಿ ಪಾತಕಂ. ಚಪಾತಿ ನಾಸ್ತಿ. ಇವತ್ತು ಅದೇ ತಿಂದು ಬಂದೆಯ. ನಾಲಿಗೆಗೆ ಗಣಗಸ ಹಾಕುದು. ಇರಲಿ. ಜಪತೋ ಯಜಮಾನ ಎದುರಿನಲ್ಲಿ ಹಾಗೆ ಮಾತಾಡುದ. ಅದು ನಾವು ಅಕ್ಷರ ಜ್ಞಾನ ಇಲ್ಲ. ಇಲ್ಲ ಇಲ್ಲ ಅನಕ್ಷರ. ಕಾಡಿನಲ್ಲಿರುವವರು. ಆದರೂ ಹೃದಯ ಜ್ಞಾನ ಉಂಟಲ್ಲ. ಹೌದು. ಒಳ್ಳೆ- ದೇವರೇ, ಆ, ತಪ್ಪಿದ್ರೆ ಕ್ಷಮಿಸಬೇಕು. ಹಾ. ಹಾಗಂತ ಬಿಟ್ಟು ಕೊಟ್ಟವರಿದ್ದೀರಿ. ಹ್ಮ್. ಬಿಟ್ಟೇನು ಕೊಟ್ಟಿದ್ದೀರಿ? ಹ, ಎಂತದಲ್ಲಿ ಕೃಷಿ ಮಾಡ್ಲಿಕ್ಕೆ ಆಗ್ತದ ಇವರು ಬಿಟ್ಟು ಕೊಟ್ಟ ಜಾಗದಲ್ಲಿ? ಯಾಕಾಗುವುದಿಲ್ಲ? ಎಂತ ಒಂದು ಸಮತಟ್ಟಾದ ಪ್ರದೇಶವನ್ನು ಕೊಟ್ಟದಿದ್ರೆ ಆಗ್ತಿತ್ತು. ಇದು ನೋಡ್ತೇವೆ ಎಲ್ಲ ಕಡೆ ಕಳ್ಳುಂ ಮುಳ್ಳುಂ. ಕಾಲಿಗೆ ಮೆಟ್ಟಿ ಅಲ್ಲ, ಇಲ್ಲದ್ರು ಕೂಡ ಮುಗೀತಾ, ಮುಂದುವರಿಸು. ಕಲ್ಲು ಮುಳ್ಳು ಎಲ್ಲ ಕಾಲಿಗೆ ತಾಗುತ್ತದೆ, ಅದರಲ್ಲಿ ಕೃಷಿ ಮಾಡ್ಲಿಕ್ಕೆ ಆಗುತ್ತದ? ಆಗುತ್ತದೆ. ಆಗುತ್ತದೆ. ಯಾಕಾಗುವುದಿಲ್ಲ? ಹೌದಾ? ಶ್ರಮ ಬೇಕು. ಶ್ರಮ ಬೇಕು. ಹಾ. ನಿಮ್ಮ ಉದ್ದೇಶ ಮತ್ತೆ ಅರ್ಥವಿಸಿಕೊಳ್ಳುವುದಕ್ಕೆ ಸ್ವಲ್ಪ ಸಮಯ ಆಯ್ತು. ಯಾಕಂದ್ರೆ ಸಾಗರದ ತಡಿಯಲೊಂದು ಮನೆಯ ಮಾಡಿ ಹೌದು, ನೆರೆ ತೊರೆಗಳಿಗಂಜಿದಡೆಂತಯ್ಯ. ಎಂತಯ್ಯ? ಕಲ್ಲು ಮುಳ್ಳಿನ ಜಾಗದಲ್ಲಿದ್ದುಕೊಂಡು ಹಾ. ಆಗುವುದಿಲ್ಲ ಎಂದು ಪೇಳ್ದಡೆಂತಯ್ಯ.
ಮಾಡಬೇಕು, ದುಡಿಬೇಕು. ಅದೇ ಒಳ್ಳೆ ಉತ್ತಮವಾದ ಪ್ರದೇಶವನ್ನು ಬಿಟ್ಟುಕೊಟ್ರೆ ಆ. ಆ ಪ್ರದೇಶದ ಬೆಲೆ ಗೊತ್ತಾಗ್ಲಿಕ್ಕೆಲ್ಲ. ನಿಜ. ಹಾಗಾಗಿ ನೀವೇ ಸಮತಟ್ಟು ಮಾಡಿ ಯೋಗ್ಯವಾದಂತ ಫಸಲು ಬರುವಂತ ಭೂಮಿಯನ್ನು ಮಾಡಬೇಕು, ಆಮೇಲೆ ದುಡಿಬೇಕು ಅಂತ ನಿಮ್ಮ ಉದ್ದೇಶ ಮತ್ತೆ ಅರ್ಥವಾಯಿಸು. ಸರಿ. ಹಾಗಾಗಿ ನಾನು ನನ್ನ ಹೆಂಡತಿ ಆ ಪ್ರದೇಶದಲ್ಲಿ ರಾತ್ರಿ ಹಗಲೆನ್ನದೆ ಹೊರಳಾಡಿದೆವು. ಅಂದ್ರೆ ದುಡಿದಿದ್ದೆವು. ಆ. ಆಮೇಲೆ ಕೃಷಿ ಮಾಡುವುದಕ್ಕೆ ಪ್ರಾರಂಭಿಸಿದೆವು. ಯಾವುದೆಲ್ಲ ಕೃಷಿ ಮಾಡಿದಿರಿ? ಒಂದೇ ಬೆಲೆ ಅಲ್ಲ, ಬೆಳೆಯನ್ನು ಬೆಳೆದ್ರೆ ಅದಕ್ಕೆ ಅದರಲ್ಲಿ ಲಾಭಾಂಶ ಸಿಗುವುದಿಲ್ಲ. ಲಾಭಾಂಶ ಅಲ್ಲ, ಒಮ್ಮೆ ಒಂದು ಜಾಗದಲ್ಲಿ ಬೇರೆ ಬೇರೆ ಬೆಳೆ ಬೇಕು. ಹೌದು. ಏನು ಬೆಳೆಸಿ? ವಿವಿಧ ಬೆಳೆಯನ್ನು ಬೆಳೆಯಬೇಕು ಎನ್ನುವಂತ ಕಲ್ಪನೆಯೊಂದಿಗೆ ಬೇರೆ ಬೇರೆ ಬೆಳೆಯನ್ನು ಬೆಳೆಯುವುದಕ್ಕೆ ಪ್ರಾರಂಭಿಸಿದೆವು. ಸರಿ. ಭತ್ತ, ರಾಗಿ, ಜೋಳ, ಮತ್ತೆ 500 ಹೊಂಡ ತೆಗೆದು 1000 ಕಂಗಿನ ಸಸಿ ನೆಟ್ಟ. ತೆಂಗಿನ ಕಾಯಿಗೆ ಎಲ್ಲಿ ಹೋದೆ? ಕಂಗಿನ ಸಸಿ 500 ಹೊಂಡ, ಆ. 1000 ಕಂಗಿನ ಸಸಿ. 500 ಹೊಂಡದಲ್ಲಿ 1000 ಹೇಗೋ? ಮೊದಲ 500 ತೆಗ್ದೆವ, ಆ. 500 ಗಿಡ ತಂದೆವು, ಆ. 500 ನೆಟ್ಟೆವು. ಆ. 500 ನೆಟ್ಟ ಕೂಡಲೇ ಭಯಂಕರವಾದಂತ ಮಳೆ. ಆ. ಮಳೆಗೆ ನೆಟ್ಟ ಗಿಡ ಅಲ್ಲಿಗೆ ಕೊಳೆತೋಯ್ತು. ಆ. ಇನ್ನು ಮತ್ತೆ 500 ತರಿಸಿದೆವು. ಆ. ಇನ್ನು ಹೊಂಡ ತೆಗೆಯುವಂತ ಕೆಲಸ ಬೇಡ ಅಂತ ಹೇಳಿ ಅಲ್ಲೇ ಹೊಂಡಕ್ಕೆ ಹಾಕಿ ಹಾಗೆ ದೇವರೇ, ಆ. ಒಂದು ಸ್ವಲ್ಪ ಸಮಯದ ಹಿಂದೆ ಆ. ಯಾರಿಗೂ ಕೆಲಸ ಇಲ್ಲ, ಆ. ಎಲ್ಲರೂ ಆಡಿಕೊಂಡದ್ದೆಂತದ್ದು. ಎಂತದು? ಈ ಸಲ ಇದು ಕಂಗಿನ ಬೆಳೆಗಾರರೊಂದು ಮೇಲೆ ಬಿದ್ರು. ಆ, ಅವರದೊಂದು ದೃಷ್ಟಿ ಸಾಗಿದ್ದೆ ನೋಡಿ. ಆ. ಈ ಕಂಗಿನ ಅಡಿಕೆನೂ ಆಯ್ತು, ಆ. ಈಗ ಒಣಗಿಸ್ಲಿಕ್ಕೆ ಸಮಯ ಇಲ್ಲ. ಸಮಸ್ಯೆ ಮಳೆಯಿಂದ ಮಳೆಯಿಂದ ಒಣಗುದಿಲ್ಲ. ಸರಿ. ಇರ್ಲಿ, ಆ. ಅಡಿಕೆ ಬೆಳೆ ವಿಷಯ ಆಗಿರ್ಲಿ. ಆಮೇಲೆ ತೆಂಗಿನಕಾಯಿ ಬೆಳೆಗೆ ಬಂದು ಅದೊಂದು ನಮ್ಮದೇ ತೆಂಗಿನಕಾಯಿಯಲ್ಲಿ ಆ. ಸ್ವಲ್ಪ ನುರಿತ ಒಬ್ಬ ಒಬ್ಬ ಅನುಭವಿ ಇದ್ದಾನೆ. ಯಾರವ? ಅವ ದಿನೇಶ ಅಂತ, ಕಾವಲುಗಟ್ಟೆ. ಎಲ್ಲಿಯವ? ದಿನೇಶ ಅಂತ. ಅಲ್ಲಿಗೆ ಹೋದೆಯ? ಅಲ್ಲಿಗೆ ಹೋದದಲ್ಲ, ಅವ ನಮ್ಮಲ್ಲಿಗಿಂತ ಬಂದದ್ದು. ಆ. ನೋಡಿ, ನೀನು ಈಗ ಅವನನ್ನು ಎಳೆ ತಂದೀಯ? ಬರಲೇಬೇಕಲ್ಲ. ಕಂಗಿನ ಬೆಳೆಯಲ್ಲಿ ಉತ್ತಮವಾದಂತಹ ಲಾಭಾಂಶ ಉಂಟು. ಅವನಿಗೆ ಇದುಂಟು, ಬಿರುದುಂಟು. ಏನು? ತೆಂಕಣದ ತೆಂಗಿನ ಸರದಾರ ಅಂತ. ಆಯಿತು, ಮುಂದುವರಿಸು. ಅದು ವಿಶೇಷವಾದ ಒಂದು 2 ಕಾಯಿಯನ್ನು ಕೊಟ್ಟಿದ್ದಾನೆ. ಇದು ಬೆಳೆಯಿರಿ, ಅದರಲ್ಲಿ ಮೇಲೆ ಕಾಯಿ ಹೋಗಿ ತೆಗಿಬೇಕು ಅಂತ ಇಲ್ಲ, ಬುಡದಲ್ಲೇ ಆಗುದು. ಮಾಡಿದೆಯಾ ಕೃಷಿ? ಕೃಷಿ ಮಾಡಿದೆ. ಆಯಿತೆ. ಮೇಲೆ ಹೋಗಿ ಕೊಯ್ಬೇಕಂತ ಇಲ್ಲ, ಬುಡದಲ್ಲೇ ಬುಡದಲ್ಲೇ ತೆಂಗಿನಕಾಯಿ ಆಗುವುದಲ್ಲ, ಒಣಗಿದ ಮೇಲೆ ಬೀಳುದು. ಹಾಗೆ. ಸರಿ. ಆಮೇಲೆ ತೆಂಗಿನ ಕೃಷಿ ತೆಗೆಯುವವನಿಗೆ ಕೊಡ್ಬೇಕಲ್ಲ. ಹೌದೌದು. ಬುದ್ಧಿವಂತಿಕೆ ನಿನ್ನ. ಆಮೇಲೆ ಬೆಂಡೆ ಅಂದ್ರೆ ಒಂದು ಬೆಂಡೆಕಾಯಿ ಮಾಡಿದೆವು. ಏನು ಫಸಲು ಅದು ಗಿಡ ಏನು ಒಳ್ಳೇದು ಬರ್ಲಿಲ್ಲ. ಬಹುಶಃ ರೋಗ ತಾಗಿರ್ಬೋದು ಏನು ಅಂತ ನನ್ನ ಒಂದು ಸ್ನೇಹಿತ ಬಂದ. ಹೀಗೆ ಬೆಂಡೆಕಾಯಿ ಗಿಡವನ್ನೆಲ್ಲ ನೋಡಿದ. ಬೆಂಡೆಕಾಯಿ ಆಗ್ತದೆ, ಹೀಗೆ ಚುರುಂಟಿ ಕಟ್ಟಿ ಹೋಗು. ಅವನ್ ಬಂದು ನೋಡಿ, ಏನ್ರಮಣ್ಣ ಬೆಳೆಗಳಿಗೆ ಮತ್ತು ರೈತರ ಇಳುವರಿಗೆ ಯಾವ ಗೊಬ್ಬರ ಹಾಕ್ತಾ ಇದ್ಯಾ ಕೇಳಿದ. ನಾನು ಹೇಳಿದ ಅದು ಸಾವ್ಯ. ಎಂತದ್ದು? ಅದು ಅವಂದು ಹಿಂದಲ್ಲ, ಸಾವಯವ ಗೊಬ್ಬರ. ಅದು ಹಾಕ್ಬೇಡ, ಇದು ಬೆಳೆ ಹಾಕು ಅಂತ ಮತ್ತೊಂದು ಗೊಬ್ಬರವನ್ನು ಕೊಟ್ಟ. ಗೊಬ್ಬರ ಏನೋ ಹಾಕಿದೆವು, ಪ್ರಯೋಜನ ಇಲ್ಲ. ಬೆಂಡಿಕಾಯಿ ಸುರುಂಟಿ ಹೋಗುದು. ಹೌದೇ? ಸುರುಂಟಿ ಹೋಗುದು. ಅದಕ್ಕೆ ಇನ್ನೇನಾದರೂ ಔಷಧೀಯ ವ್ಯವಸ್ಥೆ ಮಾಡಿಸುವ. ಅವನದ್ದು ಬೆಂಡಿಕಾಯಿ ನೋಡ್ಬೇಕಿತ್ತು, ಫಲವತ್ತವಾಗಿ ದಷ್ಟಪುಷ್ಟವಾಗಿದ್ದು. ನಾನೆಂತ ಒಂದು ಉಪಾಯ ಮಾಡಿದೆ. ಅವನ ತೋಟದಲ್ಲಿದ್ದಂತ ಬೆಂಡಿಕಾಯಿಯನ್ನು ತಂದು ಒಂದು ಕೋಲಿಗೆ ಕಟ್ಟಿ ನಮ್ಮನೆಯ ಬೆಂಡೆಕಾಯಿಯ ಮುಂದೆ ಹೀಗೆ ಊರಿದೆ. ಯಾಕೆ? ನೋಡಿ ಆದ್ರೂ ಕಲೀಲಿ. ವಿಷಯ ಒಳ್ಳೆದು. ತನಗೆ ಅನುಭವ ಜ್ಞಾನ ಇಲ್ಲದಿದ್ರು ನೋಡಿ ಆದ್ರೂ ಕಲೀಲಿ. ಹಾಗೆ ಎಲ್ಲಿಯಾದ್ರೂ ನಟ್ರೆ ಅದು ನೋಡಿ ಕಲಿಲಿಕ್ಕೆ ಅದು ಮನುಷ್ಯನವರಾಯರೆ ಅಲ್ಲ, ಅವನ ತಲೆಯಲ್ಲಿ ಅಷ್ಟೇ ಅಲ್ಲೋ. ಆಗಲಿ, ಪ್ರಯೋಜನ ಆಗಿಲ್ಲ. ಮುಂದೆ ಮೂಸುಂಬೆ. ಎಂತದು? ಮೂಸುಂಬೆ. ಮೂಸಂಬಿ. ಅದು ಮುಸುಂಬಿ ಸಣ್ಣದು, ಮೂಸುಂಬೆ ಅಂದ್ರೆ ದೊಡ್ಡ. ಸರಿ, ನಿನ್ನ ಅನುಭವ ದೊಡ್ಡದು. ಅದನ್ನು ಬೆಳೆದು ಎಲ್ಲ ಫಲವತ್ತಾಗಿ ಬಂತು. ನನ್ನ ಗದ್ದೆಯಲ್ಲಿ ಅಷ್ಟಲ್ಲ, ಅವನದ್ರಲ್ಲಿ ಇನ್ನುಂಟು. ಕೇಳಿ ಅಂತೆ. ಏನುಂಟು? ಎಲ್ಲಾ ಕೃಷಿ ಮಾಡಿದ್ದೇವೆ, 1-2 ಅಂತಲ್ಲ. ತಾಳೆ, ಬಾಳೆ, ಕಂಗು, ತೆಂಗು, ಅದು ಇದು ಅಂತ ಮಾಡದ ಯಾವ ಕೃಷಿಯೂ ಇಲ್ಲ. ವರ್ಷಕ್ಕೊಂದು ಉಂಟಳಿ. ಯಾವ್ದಿದ್ರೆ ಏನು ಪ್ರಯೋಜನ ಹೇಳಿ? ಕಣ್ಣಿಗೆ ನೋಡ್ಲಿಕ್ಕೆ ಮಾತ್ರ. ಬೇರೆ ಬೇರೆ ಜಾತಿಯ ಕೃಷಿಯನ್ನು ಬೆಳೆದಿದ್ದೇವೆ ಅಂತ ಆಡುತ್ತೀರಿ. ಈಗ ಹೇಳ್ತಾ ಇದ್ದೀರಿ ಕಾಣ್ಲಿಕ್ಕೆ ಮಾತ್ರ, ಕೈಗೆ ಸಿಗುವುದಿಲ್ಲ.
ಹೌದು. ಏನು ಸಮಸ್ಯೆ? ಅಯ್ಯೋ ರಾತ್ರಿ ಕಲರು ರಾಯರೇ, ಕಲರು ಎಂತದ್ದು? ಕಲರ್ ಕಲ್ಲರ್ 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 ಕಳ್ಳರು. ಕಲ್ಲರ್ ಅಲ್ಲ. ಮತ್ತೆ ಕಲ್ಲರು. ಹ, ನಮ್ಮ ಊರಿಗೆ ಕಲ್ಲರು ಬರ್ಲಿಕ್ಕಿಲ್ಲ. ಮತ್ತೆ ಅವ ಇದ್ದಾನಲ್ಲ, ನಾನಿರುವಾಗ ಬೇರೆ ಕಲ್ಲರು ಬೇಕು. ನೀನು ಅಂದ್ರೆ ದೊಡ್ಡ ಕಳ್ಳ. ಹಾಗಲ್ಲ. ಹ? ಹಾಗಲ್ಲ. ನಾನು ನೋಡಿಕೊಳ್ಳುವುದಕ್ಕೆ ಒಬ್ಬ ದಷ್ಟ ಪುಷ್ಟವಾದಂತಹ ವ್ಯಕ್ತಿ ನಾನಿದ್ದೇನೆ. ನಾನಿರುವಾಗ ಕಳ್ಳರು ಬರುವುದು. ಬಹಳ ಜಾಗೃತಿಯಿಂದ ಅದನ್ನು ಕಾಪಿಟ್ಟುಕೊಳ್ತಾ ಇರ್ತೀನಿ. ಹಾಗಿದ್ರೆ ಮತ್ತೇನು ತೊಂದರೆ? ಯಾಕಂದ್ರೆ ಇಲ್ಲಿವರೆಗೆ ಹ, ದಿವಸಕ್ಕೆ 3 ಸಲ ಎಣ್ಣೆ ಹಾಕಿ ಕಾಯ್ತಾ ಇರ್ತಾನೆ. ಅದು ಮುಖ ನೋಡುವಾಗ ಗೊತ್ತಾಗುವುದಿಲ್ಲ. ಗೊತ್ತಾಗುವುದಿಲ್ಲ. 3 ಬಾರಿ ಇದು ಅಂತಲ್ಲ. ನೀನು ಮಾತ್ರವೋ ಇವನು? ಅಲ್ಲಲ್ಲ, ಇಬ್ಬರು. ಅಲ್ಲ, ಅವ ಒಬ್ಬನೇ ಅಲ್ಲ. ಅಂದ್ರೆ ಕಾಯುವುದು. ಅವನ ಬೆನ್ನಿಗೆ ಕಣ್ಣಿಗೆ ಎಣ್ಣೆ ಹಾಕಿ ಕಾಯುತ್ತಾ ಇದ್ದೀರಿ. ಹಾಗೆ ನಿದ್ದೆ ಬಾರಬಾರದು ಅಂತ ಕಾರಣಕ್ಕಾಗಿ ಬರಬಾರದು. ಬರಬಾರದು. ಹಾಗಿದ್ರೆ ಯಾರಿಂದ ತೊಂದರೆ? ಮನುಷ್ಯರಲ್ಲ ರಾಯರೇ. ಮನುಷ್ಯರಲ್ಲ. ಕಾಡಿನ ಮೃಗಗಳು. ಕಾಡ ಪ್ರಾಣಿಗಳು ಹೌದು. ಯಾವುದೆಲ್ಲ ಬರ್ತವೆ? ಯಾವ್ದು ಹೇಳ? ಯಾವುದು? ಬೆಳಿಗ್ಗೆ ಬೆಳಿಗ್ಗೆ ಅಂತದ್ದು ಬರ್ತದು. ಹುಳಿ ಬರೋದು. ಹುಲಿ. ಅದು ರಾತ್ರಿಯೇ ಹುಲಿ ಅಂದ್ರೆ ನೀವು ರಾತ್ರಿಯೇ ಕಳಸಿಟ್ಟಿರ್ಬೇಕು. ಹೇ, ಹ? ಹುಲಿ ಅಂದ್ರೆ ಹಾಗಲ್ಲ. ಹ. ಕೆಳಗೆ ಒಂದು ಹುಲಿ, ನಡೆದಾಡುವಂತ ಹುಲಿ. ಹ. ಮೇಲೆ ನೋಡ್ತೇವೆ ಚಿತ್ತೋಳಿ, ಹ? ದೊಡ್ಡ ಹುಲಿ, ಚಿಟ್ಟೆ ಚಿಟ್ಟೆ ಇರುವಂತ ಚಿರತೆ, ಚಿರತೆಗಳು, ಹ. ಆಮೇಲೆ ಸಿಂಹ. ಹ. ಎಲ್ಲಿ ನೋಡಿದರಲ್ಲಿ ಸಿಂಹ. ಹ. ಹೀಗೆ ಅಂಗಳಕ್ಕೆ ಹೋಗ್ತೇವೆ, ಹ. ಸಿಂಹ. ಹ? ಹೀಗೆ ಅಲ್ಲಿ ಹಟ್ಟಿಗೆ ಹೋಗ್ತೇವೆ, ಸಿಂಹ. ಹ? ಹೀಗೆ ಮನೆ ಹಿಂಗಡೆ ಹೋಗಿ ನೋಡ್ತೇವೆ, ಸಿಂಹ. ನಿಮ್ಮಲ್ಲಿ ನವರಾತ್ರಿ ಉಂಟಾ? ನವರಾತ್ರಿಗೆ ಇವನೇ ಸಿಂಹ. ಸಿಂಹ. ಅದರ ತಲೆಬುರುಡೆ ಇತ್ತಿದ್ದೀಯ. ದೇವರೇ. ಮತ್ತೆ ಆದ್ರೂ ಕೂಡ ಬಿಟ್ಟಿದ್ದೇವೆ. ಯಾಕೆ? ಹ, ಜೀವ ಸಿಂಹ ಅಲ್ಲ, ಆ ಜೀವವುಳ್ಳ ಸಿಂಹ. ಜೀವ ಸಿಂಹ ಒಂದು ಜೀವಿ ಉಂಟು ಅಂತ ಬಿಟ್ಟಿದ್ದೇವೆ. ಆ ಜೀವಿ ಉಂಟು, ಒಂದು ಜೀವಿ ಉಂಟು, ಅದರ ಒಳಗುಂಟು ಜೀವಿ ಎನ್ನುವ ಕಾರಣಕ್ಕಾಗಿ ಬಿಟ್ಟಿದ್ದೇವೆ. ನಿಮಗೆ ಧೈರ್ಯ ಇಲ್ಲದೆ ಅಲ್ಲ, ಅಲ್ಲಪ್ಪ. ಬೇರೆ ಯಾವುದು ಬರ್ತದೆ? ಅಯ್ಯೋ, ಮತ್ತೆಂತದ್ದು? ಹ, ಬೇರೆ. ಹ. ಕೆಳಗಿಂದ ಪ್ರಾಣಿಗಳ ಕಾಟ, ಮೇಲಿಂದ ಪಕ್ಷಿಗಳು. ಅಂತೂ ಖಗಮೃಗಗಳ ಬಾಧೆ. ಇವೇ ಕಾಪಾಡು. ಬಿಡಿ. ಹುಡುಗ ಕೇಳಿದೆ ನಡೆದನು ಬೇಟೆಯಾಡಲು ಪ್ರಯತ್ನದಿಂದ ಪಾಲಕರೇ, ದೇವರೇ. ಅಂತೂ ಖಗಮೃಗಗಳ ಬಾಧೆ ಹೌದಪ್ಪ. ಕಾಲ ಕಾಲಕ್ಕೆ ನಿಮ್ಮ ಜೊತೆಯಲ್ಲಿ ಬಂದು ಬೇಟೆಯನ್ನಾಡಿ ನಿಮ್ಮ ಸಮಸ್ಯೆಯನ್ನು ನೀಗಿಸಬೇಕಾದದ್ದು ಅರಸನಾಗಿ ನನ್ನ ಕರ್ತವ್ಯ. ಈ ಹೊತ್ತಿನಲ್ಲಿ ನಿಮ್ಮ ಜೊತೆಗೆ ಬರ್ತೇನೆ. ಖಗಮೃಗ ಸಂಕುಲ ಸಾರಿದು ನಿಮ್ಮ ಪಾಲಿಗೆ ಯಶವನ್ನು ನಾನು ಉಂಟು ಮಾಡ್ತೇನೆ. ವ್ಯವಸ್ಥೆ ಉಂಟಲ್ಲ ಬೇಕಾದ್ದು? ಸಾಗೋಣ. ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಬೆಂಬಲಿಸಿ.